ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಫುಡ್. ಇವತ್ತು ನಮ್ಮ ಪ್ರಯಾಣ ಹೊರಟಿದ್ದು ಮಲ್ಪೆ ಬೀಚ್ಗೆ. ಎಲ್ಲರಿಗೂ ಗೊತ್ತಿರಬಹುದು, ಮಲ್ಪೆ ಬೀಚ್ನಲ್ಲಿ ಮೀನುಗಳು ಮೇಲೆ ಬಂದು ಹಾರುತ್ತಾ ಇತ್ತು ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ನ್ಯೂಸ್ಗಳಲ್ಲಿ ಬರ್ತಾ ಇತ್ತು. ಸೊ ನಮಗೂ ಲಕ್ಕಿದ್ರೆ ಈ ಹಾರುವ ಮೀನುಗಳನ್ನು ನೋಡ್ಬೋದಲ್ಲ. ಓಕೆ, ಬನ್ನಿ ನಮ್ಮೊಂದಿಗೆ, ನೀವು ಸಹ ಮಲ್ಪೆ ಬೀಚನ್ನು ನೋಡಬಹುದು. ಈ ಮಲ್ಪೆ ಬೀಚ್ ಉಡುಪಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೀಚ್ನ ಎಂಟ್ರೆನ್ಸ್ನಲ್ಲಿ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಕಾರ್ ಪಾರ್ಕ್ ಮಾಡಲಿಕ್ಕೆ 30 ರೂಪಾಯಿ ತಗೊಂಡ್ರು. ದೂರದಿಂದ ಬಂದ ಪ್ರವಾಸಿಗರಿಗೆ ಇಲ್ಲೇ ಹತ್ತಿರದಲ್ಲಿ ಸ್ಟೇ ಆಗಲಿಕ್ಕೆ ರೂಮ್ಸ್ ಮತ್ತೆ ರೆಸಾರ್ಟ್ಗಳು ಕೂಡ ಅವೈಲೇಬಲ್ ಇದೆ. ನೀರಿನಲ್ಲಿ ಆಟ ಆಡಿದ ಮೇಲೆ ನಿಮಗೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಬಾತ್ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಸಂಜೆ 3 ಗಂಟೆಗೆ ಹೋಗಿದ್ರಿಂದ ಎಲ್ಲ ಶಾಪ್ಸ್ ಓಪನ್ ಆಗಿರಲಿಲ್ಲ. ಬಟ್ 4 ಗಂಟೆ ನಂತರ ಎಲ್ಲ ಶಾಪ್ಸ್ ಎಲ್ಲ ಓಪನ್ ಆಯಿತು. ಹಾಗೆ ಇಲ್ಲಿ ಟ್ಯಾಟೂ ಸ್ಟುಡಿಯೋ, ಹಾಗೆ ಪಾನಿಪುರಿ ಸ್ಟಾಲ್ಸ್, ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ಸ್ಟಾಲ್ಸ್, ಹಾಗೆ ಲೈಮ್ ಜ್ಯೂಸ್, ಗೋಲಾ ಶಾಪ್ಸ್, ಮತ್ತು ಇಯರಿಂಗ್ಸ್, ಬ್ಯಾಗ್ಸ್, ಮಕ್ಕಳಿಗೆ ಟಾಯ್ಸ್, ಹಾಗೆ ಡ್ರೆಸ್, ಹ್ಯಾಟ್ಸ್, ಆ ರೀತಿ ಎಲ್ಲ ಶಾಪ್ಸ್ಗಳಿಲ್ಲಿ ಬೀಚ್ ಸೈಡಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ತುಂಬ ಬಿಸಿಲಿದ್ದಿದ್ದರಿಂದ ನಾವು ಲೈಮ್ ಜ್ಯೂಸ್ ತಗೊಂಡ್ವಿ. ಸೊ ಒಂದು ಲೈಮ್ ಜ್ಯೂಸ್ಗೆ ಇಲ್ಲಿ 40 ರೂಪೀಸ್ ಚಾರ್ಜ್ ಮಾಡಿದ್ರು. ನಾವು ಮೊದಲಿಗೆ ಫ್ಲೋಟಿಂಗ್ ಬ್ರಿಡ್ಜ್ಗೆ ಹೋದ್ವಿ. ಈ ಬ್ರಿಡ್ಜ್ಗೆ ಹೋಗಲಿಕ್ಕೆ ಒಬ್ಬರಿಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ನಾವೊಂದು 10 ಮಿನಿಟ್ಸಲ್ಲಿ ಇರ್ಬೋದು. ಮತ್ತು 5 ಇಯರ್ಸ್ ಅಬೋವ್ ಮಕ್ಕಳಿಗೆ ಮಾತ್ರ ಈ ಬ್ರಿಡ್ಜ್ಗೆ ಎಂಟ್ರಿ ಕೊಡ್ತಾರೆ. ಬ್ರಿಡ್ಜ್ಗೆ ಎಂಟ್ರಿ ಆಗುವಾಗ ಎಲ್ಲರಿಗೂ ಹಾಕಲಿಕ್ಕೆ ಜಾಕೆಟ್ ಕೊಡ್ತಾರೆ. ಸೊ ನಾವು ಈ ಬೀಚ್ಗೆ ಹೋಗಿ ಬ್ರಿಡ್ಜ್ಗೆ ಹೋಗಬೇಕು ಅಂತ ಇದ್ದರೆ ನಾವು ಮೊದಲಿಗೆ ನೀರಲ್ಲಿ ಚಂಡಿಯಾಗಿ ಅದಾದಮೇಲೆ ಬ್ರಿಡ್ಜ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಜಾಕೆಟ್ ಒದ್ದೆ ಆಗ್ತದೆ ಅಂತ ಅವ್ರು ಅಲೋ ಮಾಡೋದಿಲ್ಲ. ಸೊ ನಮಗೆ ಈ ಬ್ರಿಡ್ಜ್ಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಫಸ್ಟಿಗೆ ಫ್ಲೋಟಿಂಗ್ ಬ್ರಿಡ್ಜ್ಗೆ ಹೋಗಿ ಆನಂತರ ನಾವು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬ್ರಿಡ್ಜ್ನಲ್ಲಿ ಮುಂದೆ ಹೋಗ್ತಿದ್ದಾಗೆ ಫ್ಲೋಟಿಂಗ್ ಫೀಲ್ ಆಗ್ತದೆ. ಸೊ ಮಕ್ಕಳೆಲ್ಲ ಇದ್ದರೆ ನಾವು ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗ್ತದೆ. ಹಾಗೆ ಬ್ರಿಡ್ಜ್ನ ಎಂಡ್ನಲ್ಲಿ ಒಂದು ಹಗ್ಗ ಕಟ್ಟಿರ್ತಾರೆ, ಅದನ್ನು ಹಿಡ್ಕೊಂಡು ನಾವು ನಿಂತ್ಕೊಳ್ಬಹುದು. ಬ್ರಿಡ್ಜ್ನ ಎಂಡಲ್ಲಿ ನಿಂತಾಗ ನಮಗೆ ಈ ಅಲೆಗಳೆಲ್ಲ ಬರುವಾಗ ಬ್ರಿಡ್ಜ್ ಮೂವ್ ಆದಾಗೆ ಫೀಲ್ ಆಗ್ತದೆ. ನಾವು ಮುಂದೆ ಮುಂದೆ ಹೋಗ್ತಿರೋ ಹಾಗೆ ನಮಗೆ ಫೀಲ್ ಕೊಡ್ತದೆ. ಸೊ ಒಂದು ಒಳ್ಳೆ ಫೀಲ್ ಅಂತಲೇ ಹೇಳ್ಬಹುದು. ಈ ಬ್ರಿಡ್ಜ್ನಲ್ಲಿ ಲೈಫ್ ಗಾರ್ಡ್ ಇದ್ದರು. ಸೊ ನಾವು ಅವರ ಹತ್ರ ಕೇಳಿದ್ವಿ, ಮೊನ್ನೆ ಸ್ವಲ್ಪ ನ್ಯೂಸಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಿತ್ತಲ್ಲ, ಈ ಮೀನುಗಳೆಲ್ಲ ಮೇಲೆ ಬಂದು ಈ ಬ್ರಿಡ್ಜ್ನಲ್ಲೆಲ್ಲ ಆಚೆ ಈಚೆ ಹಾರಾಡ್ತಿದ್ದೆಲ್ಲ. ಸೊ ಅದೆಲ್ಲ ನಿಜನಾ, ಹಾಗೆ ಅದು ಯಾವತ್ತು ಆದದ್ದು ಅಂತೆಲ್ಲ ಕೇಳಿದ್ವಿ. ಬಟ್ ಅವರು ಹೇಳಿದರು, ಇಲ್ಲ ಅದು ಫೇಕ್, ಅದು ಇಲ್ಲಿದ್ದಲ್ಲ. ಸೊ ಬೇರೆ ಎಲ್ಲಿದ್ದೋ ವಿಡಿಯೋವನ್ನು ತಂದು ಅದು ಮಲ್ಪೆದ್ದು ಅಂತ ಹೇಳಿ ಈ ನ್ಯೂಸಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾಯಿದ್ರು ಅಂತ ಹೇಳಿದರು. ಹಾಗೆ ನಾವು ಗಮನಿಸಿದರೆ ಸಹ ಆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ವಿಡಿಯೋದಲ್ಲಿ ಬ್ರಿಡ್ಜ್ ಕಂಪ್ಲೀಟ್ ಬ್ಲೂ ಕಲರಲ್ಲಿ ಇತ್ತು. ಬಟ್ ಈ ಮಲ್ಪೆ ಬ್ರಿಡ್ಜ್ ಸೈಡಲ್ಲಿ ಮರೂನ್ ಮತ್ತು ಬ್ಲೂ ಕಲರಲ್ಲಿದೆ. ಸೊ ನಡುವಲ್ಲಿ ಒಂದೊಂದು ಮರೂನ್ ಕಲರ್ ಬ್ಲಾಕ್ಸ್ ಕೂಡ ಇದೆ. ಸೊ ಅದು ಫೇಕ್ ನ್ಯೂಸ್ ಇಲ್ಲೆಲ್ಲ ಕೇಳಿದ್ವಿ. ಬಟ್ ತುಂಬ ಜನದ ಹತ್ರ ಕೇಳಿದರೆ ಸಹ ಎಲ್ಲ ಹೇಳಿದರು, ಎಲ್ಲ ಅದು ಫೇಕ್, ಇಲ್ಲಿ ಆ ರೀತಿ ಆಗಲೇ ಇಲ್ಲ ಅಂತೇಳಿ. ಸೊ ಯಾರು ಕೂಡ ಅದನ್ನು ನಂಬಿ ನೋಡಲಿಕ್ಕೆ ಅಂತ ಬರುವ ಯೋಚನೆ ಅಂತ ಮಾಡ್ಕೊಳ್ಬೇಡಿ ಅಂತೇಳಿ. ಅಮರನಿ ಮೀನು ಒಂಜಿ ಇತ್ತನೊಂದಿತ್ತು ಅಮೂಲ ಆಗ್ತದೆ ನ್ಯೂಸ್ ಅಂದು ಅವೇ ಪೂರ ಅವು ಅಂಚೆತ್ತನ್ನು ರಾಸಿ ಭೂತಾಯಿ ಬರ್ತಿಲ್ಲ. ಈ ಫ್ಲೋಟಿಂಗ್ ಬ್ರಿಡ್ಜ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಸೇಂಟ್ ಮೇರೀಸ್ ಐಲ್ಯಾಂಡ್ ಕೂಡ ಇದೆ. ಸೊ ಅಲ್ಲಿಗೆ ಹೋಗಲಿಕ್ಕೆ ಒಬ್ಬರಿಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಬೀಚಿಂದ ಬೋಟಲ್ಲಿಯೇ ಆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಸೀ ವಾಕ್ ಇದೆ, ಹಾಗೆ ಬಂದರು ಕೂಡ ಇದೆ. ಅಲ್ಲಿ ಕೂಡ ಮೀನು ಮಾರುವುದೆಲ್ಲ ಮಾಡ್ತಾರೆ.
ನನ್ನ ಮಗನಿಗೆ ಈ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ನನ್ನ ಮಗ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಸಹ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಇರ್ತದೆ. ಹಾಗೆ ನನ್ನ ಮಗ ಸಹ ತುಂಬ ಲೈಕ್ ಮಾಡ್ತಾನೆ. ನಾವು ಅವನನ್ನು ಚಿಕ್ಕ ಇರುವಾಗದಿಂದಲೇ ಈ ಬೀಚ್ ಸೈಡೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಅವ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದ ನೀರಲ್ಲಿ ಎಲ್ಲ ಆಟ ಆಡಲಿಕ್ಕೆ. ಸೊ ನಾನು ಮತ್ತು ನನ್ನ ಮಗ ತುಂಬ ಹೊತ್ತು ಅಲ್ಲಿ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಹಾಗೆ ನಾನು ಅವನನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಳ್ತಿದ್ದೆ, ಹಾಗೆ ತುಂಬ ಜಾಗ್ರತೆ ಮಾಡ್ತಿದ್ದೆ. ಅಂದರೆ ಹೇಳಲಿಕ್ಕಾಗೋದಿಲ್ಲ, ಈ ನೀರಲ್ಲೆಲ್ಲ ಎಷ್ಟು ಈಸಿಯಾಗಿ ಮಿಸ್ ಆಗ್ಬೋದಂತ ಅದು ಆಲೋಚನೆ ಕೂಡ ಬರಲಿಕ್ಕಿಲ್ಲ. ಸೊ ನಮ್ಮ ಸೇಫ್ಟಿ ನಾವು ಮಾಡಿದರೆ ಒಳ್ಳೆಯದಲ್ಲ. ಹಾಗೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಸೊ ನೀರು ಫೋರ್ಸಲ್ಲಿ ಬರ್ತುಂಟು, ನಾವು ಬೀಳ್ಬೋದು ಅಥವಾ ತೇಲಿ ಹೋಗ್ಬೋದು, ಹಾಗೆಲ್ಲ ಅವರಿಗೆ ಪಾಪ ಅಂದಾಜಿರೋದಿಲ್ಲಲ್ಲ. ಸೊ ನಾನಷ್ಟು ಆಟ ಆಡ್ತಿರ್ಲಿಲ್ಲ, ಬಟ್ ಅವನನ್ನೇ ನೋಡಿಕೊಂಡು ಅವನ ಸೇಫ್ಟಿಗೆ ನಾನು ನೋಡ್ಕೊಳ್ತಾ ಇದ್ದೆ. ನಾವು ಆದಷ್ಟು ಸೈಡಲ್ಲಿ ಇದ್ವಿ, ನಾವು ಜಾಸ್ತಿ ಆಚೆ ಹೋಗಲಿಲ್ಲ, ನೀರಿನ ನಡುವಿಗೆಲ್ಲ ಹೋಗಲಿಲ್ಲ. ಸೊ ನಾವು ಸೈಡಲ್ಲಿಯೇ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಮತ್ತೆ ಹೊರಗಡೆ ಬಂದ್ವಿ. ಸೊ ನೀರಿಂದ ಹೊರಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಏನಾದರೂ ಫುಡ್ ತಿನ್ನುವ ಅಂತ ಅನ್ನಿಸ್ತು. ಸೊ ಇಲ್ಲಿ ಮಲ್ಪೆಯಲ್ಲಿ ಸ್ವಲ್ಪ ಸ್ಪೆಷಲ್ ಅಂತ ಹೇಳಿದರೆ ಈ ಫಿಶ್ ಫ್ರೈ, ಲೈಕ್ ಈ ಸಮುದ್ರದ ಮೀನುಗಳಿಗೆ ಮಸಾಲೆ ಎಲ್ಲ ಅಪ್ಲೈ ಮಾಡಿ ಇಟ್ಟಿರ್ತಾರೆ. ನಾವು ಮೀನನ್ನು ನೋಡಿ ನಮಗೆ ಯಾವುದು ಮೀನು ಬೇಕಂತ ಚೂಸ್ ಮಾಡಿ ಹೇಳಿದರೆ ಅವರ ಆಗಲೇ ಅದನ್ನು ಫ್ರೈ ಮಾಡಿ ಕೊಡ್ತಾರೆ. ಸೊ ನಾವು ಕೂಡ ಹಾಗೆ ಒಂದು 3 ಡಿಫ್ರೆಂಟ್ ಫಿಶಸನ್ನು ಫ್ರೈ ಮಾಡಲಿಕ್ಕೆ ಹೇಳಿದ್ವಿ. ತುಂಬ ಒಳ್ಳೆಯದಿತ್ತು, ಒನ್ಸ್ ತಿನ್ನಬಹುದು. ಸೊ ತುಂಬ ಹೆಲ್ದಿ ಇರ್ತದೆ, ಹೈಜೀನಿಕ್ ಆಗಿರ್ತದೆ ಅಂತ ನಾನು ಹೇಳೋದಿಲ್ಲ, ಬಟ್ ಒನ್ಸ್ ಹೀಗೆ ನಾವು ಅಪರೂಪಕ್ಕೆ ಹೋದಾಗ ತಿನ್ಬೋದು ಅಷ್ಟೇ. ಮತ್ತು ಇಲ್ಲಿ ವಾಟರ್ ಗೇಮ್ಸ್ ಕೂಡ ಇದೆ. ಹಾಗೆ ಸ್ವಲ್ಪ ಸೇಫ್ಟಿ ಅಂತ ಹೇಳಿದರೆ ಹಾರ್ಸ್ ರೈಡಿಂಗ್, ಕ್ಯಾಮಲ್ ರೈಡಿಂಗ್ ಎಲ್ಲ ಇದೆ. ಹಾಗೆ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಕೆಲವೊಂದು ಗೇಮ್ಸ್ ಎಲ್ಲ ಇದೆ ಬೀಚ್ ಸೈಡಲ್ಲಿ. ಸೊ ಅದೆಲ್ಲ ಎಂಜಾಯ್ ಮಾಡಬಹುದು. ಸೊ ಫೈನಲಿ ನಾವು ಮಲ್ಪೆ ಬೀಚ್ಗೆ ಬಾಯ್ ಬಾಯ್ ಹೇಳಿ ನಮ್ಮ ಮನೆ ಕಡೆ ಪ್ರಯಾಣ ಸಾಗಿಸಿದ್ವಿ. ಹಾಗೆ ಈ ಸರ್ತಿ ನಮ್ಮ ಅತ್ತೆ ಕೂಡ ಇದ್ದರು ನಮ್ಮ ಜೊತೆಗೆ. ಸೊ ನಾನು, ನನ್ನ ಹಸ್ಬೆಂಡ್, ಅತ್ತೆ ಮತ್ತು ಮಗ 4 ಜನ ಕೂಡ ಮಲ್ಪೆ ಬೀಚ್ನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಫ್ಯಾಮಿಲಿ ಫುಡ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.